ಸಂದೇಶ ಜನಕ್ಲೆ ಕೂರ್ನಾಗ ಆಕನ ಆತ್ಮಗೂ ಸಂಸಾರಗೂ ಮುಟ್ಟೋಡು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೇರು. ಧರ್ಮಸ್ಥಳ ಬಾಹುಬಲಿ ಮಹಾಮಸ್ತಕಾಭಿಷೇಕದ 4ನೇ ದಿನ ನಮ್ಮ ಕುಡ್ಲದೊಟ್ಟಿಗೂ ಹಾತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡತೊಂದಿಪ್ಪುನ ಗೋಮಟೇಶ್ವರ ಸ್ವಾಮಿನ 4ನೇ ಮಹಾಮಸ್ತಕಾಭಿಷೇಕಡು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ರೀತಿದು ನಿಚ್ಚಲ ಬಾಹುಬಲಿಗೆ ಪಾದಾಭಿಷೇಕ ನಡತೊಂದುಂಡು. 4ನೇ ದಿನ ನಿಚ್ಚಲ ನಡಪವನ ವಿಧಿವಿಧಾನೊಡೆಡು ಕರಿತದು 214 ಕಲಶೊಲೆಡು ಪಾದಾಭಿಷೇಕ ನಡಪಾದು ಬಾಹುಬಲಿಗೆ ಪೂಜೆ ಮಲ್ತಿರು. ಮಹಾಮಸ್ತಕಾಭಿಷೇಕ ಸಮಿತಿದ ಪದಾಧಿಕಾರಿಗಳು ಭಕ್ತರು ಪಾಲ್ದೆ ತೊಂಡಿರು. ಈ ಪೊರ್ತುಡು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ನಮ್ಮ ಕುಡ್ಲ ಪಾತೆರ್ಪಾಂಡು ಜಾತ್ರೆ ಪರ್ಬ ವರ್ಷ ನಡಪುಂಡು ಆಂಡ 16 ವರ್ಷಗೊರ ಆಪುಣಿಡ್ದವರ ಎಂಚಿನ ಮಾತ ಆವಡ ಅವು ಮಾತನಾಡಪೋಡು ಬೊಕ್ಕ ಒತ್ತಡ ಉಪ್ಪುಂಡು ಭಾರಿ ಎಡ್ಡಿ ರೀತಿಡು ಮಾತೆರ್ನಲ್ಲ ಸಾಕಾರೋಡು ನಡತೊಂದುಂಡು. ಧರ್ಮದ ಸಂದೇಶ ಜನಕ್ಲೆ ಕೊರ್ನಾಗ ಆಕಣ ಆತ್ಮಗೂ ಸಂಸಾರಗೂ ಅವು ಮುಟ್ಟುಡು ಮುಲ್ಪದ ಪಂಚಮಹಾವೈಭವಡು ಅವೇತು ಜೋಕ್ಲು ಪಾಲ್ದೆ ತೊಂದಿರು. ಧರ್ಮದ ನಡೆ ಧರ್ಮದ ಆಚರಣೆ ಬಗೆಟ್ ನನ್ನ 71 ವರ್ಷದಾತ ಕಾಲ ಆಕ್ಲಿಡ ಉತ್ಸಾಹ ಮೂಡುಂಡು. ಸ್ವಯಂ ಸೇವಕರು ಇಲಾಖೆದ ಸರ್ವೇರಿಗ್ಲ ಬೊಕ್ಕ ಮಾತಾ ಭಕ್ತರಿಗೆ ಸೊಲ್ಮೆ ಸಂದಾವೆಂದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂಡೇರು. ಸಹಜತೆ ಅಂದರೆ ಇದು 12 ವರ್ಷದ ಮೇಲೆ ಆಗಿರೋದ್ರಿಂದ ಬಹುತೇಕ ಎಲ್ಲೂ ಕೂಡ ಹೊಸದಾಗಿರುತ್ತೆ. ನಮ್ಮ ಎಲ್ಲ ತಯಾರಿಗಳಿಂದ ಹಿಡಿದು ವ್ಯವಸ್ಥೆಗಳು ಮತ್ತು ಎಲ್ಲ ಕಾರ್ಯಕ್ರಮಗಳು ಹೊಸದಾಗಿರುತ್ತೆ. ಇನ್ನೊಂದು ಪರಂಪರೆಯ ಹಿನ್ನೆಲೆಯಲ್ಲಿ ನಾವು ಮಾಡುವಾಗ ನಮಗೆ ಸಾಕಷ್ಟು ಪೂರ್ವಭಾವಿ ಅವಕಾಶಗಳಿರೋದ್ರಿಂದ ಸಮಯ ಇರೋದ್ರಿಂದ ಅದು ಕೂಡ ಭಾಳ ಯಶಸ್ವಿಯಾಗಿ ಆಗುತ್ತೆ. ಮುಖ್ಯವಾಗಿ ಇವತ್ತು ಒಂದೇ ಮಾತು ಹೇಳೋದಾದರೆ ನಮ್ಮ ಕಾರ್ಯಕ್ರಮಗಳು ಕಳೆದ 3 ದಿವಸದಲ್ಲಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಧರ್ಮದ ಸಂದೇಶವನ್ನು ಜನತೆಗೆ ಮುಟ್ಟಿಸುವಾಗ ಅದು ಅವರ ಆತ್ಮಕ್ಕೆ ತಲುಪುವಂತೆ, ಬದುಕಿಗೆ ಮುಟ್ಟುವಂತೆ, ಸಂಸಾರಕ್ಕೆ ಮುಟ್ಟುವಂತೆ ಇರಬೇಕು. ಹಾಗಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಹೇಗೆ ಹಿಂದೆ ರಾಜ ಮಹಾರಾಜರುಗಳು ಇರ್ತಾ ಇದ್ದರು, ಪುರಾಣ ಪುರುಷರು ಹೇಗೆ ತಮ್ಮ ವ್ಯಕ್ತಿತ್ವವನ್ನು ಬಿಂಬಿಸ್ತಾ ಇದ್ದರು, ಆಮೇಲೆ ಭೋಗ ಜೀವನಕ್ಕೆ ಬೇಕಾದಷ್ಟು ಅವಕಾಶ ಇದೆ, ಆದರೆ ಅದರ ಮಧ್ಯದಲ್ಲಿ ತ್ಯಾಗವನ್ನು ಹೇಗೆ ಸಾಧಿಸಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಶ್ರೀಮತಿ ಹೇಮಾವತಿ ಅವರು ಮತ್ತು ಇತರ ಎಲ್ಲರೂ ಸೇರಿ ಚೆನ್ನಾಗಿ ತೋರಿಸ್ಪಡಿಸಿದ್ದಾರೆ.